ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ 150ನೇ ಸಂಭ್ರಮಾಚರಣೆಗಾಗಿ ಭಾರತೀಯ ಪುರಾತತ್ವ ಇಲಾಖೆ ವಸ್ತು ಪ್ರದರ್ಶನವನ್ನು ಆಯೋಜಿಸಿದೆ. ಕಾಲೇಜಿನ ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳ ಕೈಚಳಕವೂ ಇದರಲ್ಲಿ ಅನಾವರಣಗೊಂಡಿದೆ. 10 ಕೊಠಡಿಗಳಲ್ಲಿ ಪ್ರದರ್ಶನ ನಡೆಯುತ್ತಿದೆ. ತುಳುನಾಡಿನ ಪ್ರಾಚೀನ ವಸ್ತುಗಳು, ಕಲಾಕೃತಿಗಳು, ಹಳೆ ನಾಣ್ಯಗಳು, ಕರೆನ್ಸಿಗಳು, ವಿವಿಧ ದೇಶಗಳ ನೋಟುಗಳು, ಸಾವಿರಾರು ಅಂಚೆ ಚೀಟಿಗಳು ಇಲ್ಲಿ ಇತಿಹಾಸದ ಕಥೆ ಹೇಳುತ್ತಿವೆ. ಸುಮಾರು 70 ತಳಿಯ ಭತ್ತದ ಬೀಜಗಳು, ಕಸದಿಂದ ರಸ ಮಾಡುವ ವಿಧಾನ, ಹಳೆ ಇಂಜಿನ್ಗಳು, ಅಳತೆ ಮಾಪಕಗಳು, ಪಳೆಯುಳಿಕೆಗಳು ಇಲ್ಲಿಯ ಪ್ರದರ್ಶನಾಂಗಣದಲ್ಲಿ ಇವೆ. ಮಂಚೇಶ್ವರದ ಗೋವಿಂದ ಪೈ ಅವರ ಜೀವನ ಚರಿತ್ರೆಯನ್ನ ಸಾರುವ ದೃಶ್ಯಾವಳಿಗಳು ಇಲ್ಲಿಯ ಇನ್ನೊಂದು ಆಕರ್ಷಣೆ. ಭಾರತದ ಸೇನೆಯ ಬಗ್ಗೆ ನಿಖರವಾದ ಮತ್ತು ಸಂಕ್ಷಿಪ್ತ ಮಾಹಿತಿ, ಎನ್ಸಿಸಿ ಕುರಿತಂತೆ ವಿವರಗಳು ಇಲ್ಲಿಯ ಹೈಲೈಟ್ಗಳಲ್ಲಿ ಒಂದೆನ್ನಬಹುದಾಗಿದೆ. ಪ್ರದರ್ಶನ 3 ದಿನಗಳ ಕಾಲ ತೆರೆದಿರುತ್ತದೆ.